ಪಾವೂರು ಕಂಬಳ ಪದವಿನ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಮೂಕಾಂಬಿಕಾ ಟ್ರಸ್ಟ್ ವಠಾರದಲ್ಲಿ ಆದಿತ್ಯವಾರ ನಡೆಸಿದರು. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಆಟಿ ತಿಂಗಳಲ್ಲಿ ನಮ್ಮ ಹಿರಿಯರ ಆಚರಣೆ ವಿಚಾರಗಳನ್ನು ತಿಳಿಸಿದರು. ಈ ಆಟಿಡು ದಾಯಿಗೆ ಇತ್ತೊಂಜಿ ಕಷ್ಟದ ದಿನ ಪಂಪುಣ ಹಿಂದೆ ಕೊಂಚ ಹಿನ್ನೆಲೆ ಉಂಡು. ಆ ಹಿನ್ನೆಲೆ ಸಾಧಾರಣ ಇನ್ನಿತ ಜನ್ರೇಷನ್ ಜೋಕ್ಲಿಗೆ ಗೊತ್ತಿಜ್ಜಿ ದುಂಬು ಎಂಕ್ಲ ಅಮ್ಮನಕ್ಲು ಉಪ್ಪಣಗ ಅವು ಪೂರ ಸಮುದಾಯದ ಅಕ್ಲಿಗಳ ಗೊತ್ತಿತ್ತುಂಡು. ಪ್ರಾಯದಕ್ಲೆ ಪೂರ ಆಟಿದ ಬಗೆಟ್ ಎಡ್ಡೆ ಅನುಭವ ಉಪ್ಪುಂಡು. ಮೊರಣ್ಣೆ ಆಟಿದ ಅಮಾವಾಸ್ಯೆಡು ಅವೊಂಜಿ ಕೈ ಕಷಾಯನು ಪರ್ಂಡಗೆ ಪೂರ ರೋಗ ರುಜಿನ ಐಟಿ ಗುಣಾಪುಣ ಪನ್ಪುಣ ಒಂಜಿ ದುಂಬದಕ್ಲನ ಒಂಜಿ ಪಾತೆರ ಅವು ಇತ್ತೆಲ ಐನೆ ನಡಪ ಒಂದು ಬರೋದಿಲ್ಲರಿ. ಅವು ಈ ನಮ್ಮ ಈ ಲೋಕ ಓಡೆ ಮುಟ್ಟ ಉಪ್ಪುಂಡು, ಆಡೆ ಮುಟ್ಟ ಅವು ನಡುತ್ತಂದು ಬರ್ಪುಂಡು. ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸುಂದರ ಕಂಬಳ ಪದವು ಅಧ್ಯಕ್ಷತೆ ವಹಿಸಿದ್ದರು. ಉದ್ಯಮಿ ರೇಷ್ಮಾ, ಅನಿತಾ, ಅನನ್ಯ, ಸನತ್ ರೋಹಿತ್, ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಕೋಶಾಧಿಕಾರಿ ಪುಷ್ಪ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯದರ್ಶಿ ಪುಷ್ಪಲತಾ ಸ್ವಾಗತಿಸಿದರು. ಜತೆ ಕಾರ್ಯದರ್ಶಿ ರೋಹಿಣಿ ಕಾರ್ಯಕ್ರಮ ನಿರೂಪಿಸಿದರು.